ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಶಿವಾಜಿ ಪ್ರಿನ್ಸ್ ಸರ್ಕಲ್ಗೆ ಒದಗಿದು ಬಂದಿದೆ. ಅದೆಲ್ಲರ ನಿಮ್ಮರ ಸಹಕಾರ ಸಹಾಯದಿಂದ ಬಂದಿದೆ. ಅದರಲ್ಲೂ ಸಿರಿಲ್ ಡಿಸೋಜ ಇದರಲ್ಲಿ ಬಹಳ ಒಂದು ಪ್ರಯತ್ನ ಮಾಡಿದ್ದಾರೆ. ನಮ್ಮೊಟ್ಟಿಗೆ 2-3 ವರ್ಷ ಆಯಿತು ನಮ್ಮೊಟ್ಟಿಗೆ ಇದರಲ್ಲಿ ಹಿಂದೆ ಬಿದ್ದದ್ದು. ಅದು ಮಗದೊಮ್ಮೆ ಅವರು ಮೊನ್ನೆ ಒಂದು ವಾರದಲ್ಲಿ ನಮ್ಮಲ್ಲಿ ಹೇಳ್ಕೊಡ್ತಾ ಇದ್ದರು, ಅಲ್ತಾಫ್ರವರೇ ನಮಗೆ ಪ್ರಶಸ್ತಿ ಬರಬೇಕು, ನಾವು ಆಚೆ ಈಚೆ ಎಲ್ಲ ಹೋಗಿ ದೇವರದಿಂದ ನಮಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಒದಗಿಸಿ ಬಂದಿದೆ. ನಮ್ಮ ಕ್ಷೇತ್ರದ MLA ಹಾಗೂ ಸ್ಪೀಕರ್ UT ಖಾದರ್ ಅವರ ಆಶೀರ್ವಾದದಿಂದ ಇದನ್ನು ನಮಗೆ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತಕ್ಕೋಟು, ಈ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತಕ್ಕೋಟು 1977ರಲ್ಲಿ ಸ್ಥಾಪನೆ ಆಗಿ ಕಬಡ್ಡಿ ಎಂದ ಹೆಸರಿನಲ್ಲಿ ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಹೆಸರುವಾಸಿಯಾಗಿದೆ. ಅದು ಅಲ್ಲದೆ ಇನ್ನಿತರ ಎಲ್ಲ ಚಟುವಟಿಕೆಗಳು ಕಾರ್ಯಕ್ರಮಗಳು ಭಾಗವಹಿಸಿ ಇಷ್ಟು ತನಕ ನಾವೆಲ್ಲರೂ ಒಂದು ತಾಯಿಯ ಮಕ್ಕಳಾಗಿ ಅಣ್ಣ ತಮ್ಮಂದಿರಾಗೆ ಜಾತಿ ಮತ ಭೇದ ಏನು ಇಲ್ಲದೆ ನಾವು ಒಟ್ಟಿಗೆ ಇಷ್ಟು ವರ್ಷ ಒಟ್ಟಿಗಿದ್ದೇವೆ. ನಾಡೋದು 50 ವರ್ಷ ನಮ್ಮದು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಆಗಿ ಪೂರೈಸಲಾಗಿದೆ. ಅದರಿಂದ ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ನಾವು ಇಷ್ಟು ತನಕ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಬೇಕಾಗಿ ನಾವು ಇಷ್ಟು ಹೋರಾಡಿದಕ್ಕೆ ನಮಗೆ ಎಲ್ಲರಿಗೂ ಸದಸ್ಯರಿಗೂ ನಾನು ವಂದನೆ ಹೇಳಿ ನನಗೆ 2 ಮಾತನಾಡಿಕೊಟ್ಟೆ ಅವಕಾಶ ಕೊಟ್ಟಕ್ಕೆ ನಿಮಗೆಲ್ಲರಿಗೂ ಅನಂತ ಧನ್ಯವಾದ. ಆದಮೇಲೆ 1977ರಲ್ಲಿ ನಮಗೆ ನಮ್ಮ ಈ ಕ್ಲಬ್ಬು ಶಿವಾಜಿ ಫ್ರೆಂಡ್ಸ್ ಸ್ಥಾಪನೆ ಆಗಿದೆ. ಇವತ್ತಿನ ದಿವಸ ತುಂಬ ಹೆಮ್ಮೆಯ ದಿವಸ. ಇದು ಸಿಗಬೇಕಾದರೆ ತುಂಬ ನಮ್ಮ ಪರಿಶ್ರಮ ಇದೆ. ಇದರಲ್ಲಿ ನಮ್ಮ ಈ ತಂಡವು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಇಡೀ ದಕ್ಷಿಣ ಕನ್ನಡ ಜಿಲ್ಲಾ ಕೇರಳ ರಾಜ್ಯದಲ್ಲೂ ಹೆಸರುವಾಸಿಯಾದ ತಂಡ. ಅದರಲ್ಲಿ ಕಬಡ್ಡಿಯಲ್ಲಿ ಸೋಲರಿಯದಂಥ ತಂಡ ಅಂದರೆ ಶಿವಾಜಿ ತಂಡ. ಈ ತಂಡವನ್ನು ಕಟ್ಟಿ ಬೆಳೆಸಲಿಕ್ಕೆ ನಮ್ಮ ಎಲ್ಲ ಸದಸ್ಯರು ತುಂಬ ಶ್ರಮಪಟ್ಟಿರುತ್ತಾರೆ. ಹಾಗೆ ನಮ್ಮ ಜೂನಿಯರ್ಗಳಲ್ಲಿ ಅಲ್ತಾಫ್ ಅವರು ರಾಜ್ಯ ತಂಡದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಹೇಳಲು ಇಷ್ಟಪಡ್ತಿದ್ದೇನೆ. ಅದೇ ರೀತಿ ನಮ್ಮ ಸಿರಿಲ್ ಡಿಸೋಜನವರು ಯಾವುದೇ ಒಂದು ಚಟುವಟಿಕೆಯಲ್ಲಿ ಮುಂದೆ ಕೈ ನೀಡಿ ನಮ್ಮ ಈ ಕೆಲಸವನ್ನು ತುಂಬ ಅಚ್ಚುಮೆಚ್ಚಾಗಿ ನೆರವೇರಿಸ್ತಾರೆ. ನಮ್ಮ ಈ ತಂಡದಲ್ಲಿ ಯಾವುದೇ ಜಾತಿ ಇಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ ಇರುವ ತಂಡ ಎಂದರೆ ಏಕೈಕ ತಂಡ ಎಂದರೆ ತೊಕ್ಕೋಟ್ನಲ್ಲಿ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತಂಡ. ಅದರಲ್ಲಿ ಎಲ್ಲ ತಂಡದವರು ಅಧ್ಯಕ್ಷರಾಗಿರ್ತಾರೆ, ಹಿಂದೂ ಆಗಿದ್ದಾರೆ, ಮುಸ್ಲಿಂ ಆಗಿದ್ದಾರೆ, ಕ್ರಿಸ್ತರಾಗಿದ್ದಾರೆ. ಇಂಥ ಒಂದು ಎಲ್ಲರೊಟ್ಟಿಗೆ ಬೆರೆತು ಇರುವಂಥ ಒಂದು ತಂಡ ಎಂದರೆ ಅದು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೋಟು ಹೇಳಲು ತುಂಬ ಇಷ್ಟಪಡ್ತಿದ್ದೇನೆ. ಅದಾಗಿ ನಾವು ಸ್ವಾಮಿ ಕೊರಗಜ್ಜವನ್ನು ಕಟ್ಟೆಯನ್ನು ನಿರ್ಮಿಸಿ ಅದರ ಒಂದು ಪುಣ್ಯ ಫಲವು ನಮಗೆ ಇವಾಗ ದೊರಕಿದೆ. ಅದರಲ್ಲಿ ಎಷ್ಟೋ ಫಲಾನುಭವಿಗಳಿಗೆ ನಾವು ಅನ್ನ ಸಂತರ್ಪಣೆ ಮಾಡ್ತಿದ್ದೇವೆ. ವರ್ಷ ಅದರಲ್ಲಿ ಕೋಲವನ್ನು ಮಾಡ್ತಿದ್ದೇವೆ. ಬೆಳಕಿನ ಕೋಲ ಅಂದರೆ ದೊಂದಿ ಕೋಲ ಹೇಳ್ತಾರೆ. ಆ ಕೋಲವನ್ನು ಮೊದಲ ಮಾರಿಗೆ ಸಂಘದ ಈಚೆಯಿಂದ ಶಿವಾಜಿ ಫ್ರೆಂಡ್ಸ್ ತಂಡದವರು ಮಾತ್ರ ಮಾಡಿರ್ತಾರೆ. ಇದಕ್ಕೆಲ್ಲ ನಮ್ಮ ಈ ತಂಡದವರು ತುಂಬ ಪರಿಶ್ರಮವನ್ನು ವಹಿಸುತ್ತಾರೆ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ಅಂಬಾಭವಾನಿ ಶಿವಾಜಿ ಮಹಾರಾಜರು ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿ ಎಂದು ಹಾರೈಸ್ತಾ ನಮ್ಮ ಎಲ್ಲ ಮೆಂಬರ್ನವರಿಗೂ ಶುಭಾಶಯವನ್ನು ಕೋರ್ತಾ ನಮ್ಮ 2 ಮಾತನ್ನು ಮುಗಿಸಿ ಧನ್ಯವಾದಗಳು. ನಿಜವಾಗಿ ಸಂತೋಷದ ವಿಷಯ. ಕರ್ನಾಟಕ ರಾಜ್ಯೋತ್ಸವ ಈ ದಿನ ಎಲ್ಲರಿಗೂ ನಾನು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತೇನೆ. ಯಾಕೆಂದರೆ ನಾವು ಬಾಲ್ಯತನದಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಯಾವತ್ತೂ ಹೇಳ್ತೇನೆ, ನಮಗೆ ಪ್ರಶಸ್ತಿಗೆ ನಾವು 10 ವರ್ಷದಲ್ಲೇ ಆ ದಶಮಾನೋತ್ಸವದಲ್ಲಿ ನಾವು ಅತ್ಯಂತ ಉತ್ತಮ ಒಂದು ಕಾರ್ಯಕ್ರಮವನ್ನು ಸಮಾಜಕ್ಕೆ ನೀಡಿದ್ದೇವೆ. ಬಡಬಗ್ಗರ ಬಗ್ಗೆ ಕಾಳಜಿ ಇಟ್ಟಿದ್ದೇವೆ. ಇನ್ನು ಏನೇನು ಹೇಳೋದಂದರೆ ನಮ್ಮ ಸಾಮಾಜಿಕ ಪರಿಸರ, ಇನ್ನು ನಮ್ಮ ಉಚಿತ ಕಣ್ಣಿನ ಪರೀಕ್ಷೆ, ಅಸ್ತಮಾ ಶಿಬಿರ, ವೈದ್ಯಕೀಯ ಶಿಬಿರ, ತುಂಬ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ಆದರೂ ನಮಗೆ ಕೊನೆ ಕಾಲಕ್ಕೂ ನಮಗೆ ನಮ್ಮ
ಶಾಸಕರಾದ ಶ್ರೀ ಯು ಟಿ ಖಾದರ್ ಅವರು ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಅವರು ನಮ್ಮನ್ನು ಗುರುತಿಸಿ ಈ ವರ್ಷದ 2025 ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹರು ಮಾಡಿದ್ದಾರೆ. ನಮಗೂ ಜವಾಬ್ದಾರಿ ಇದೆ. ನಾವು ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿರ್ತೇವೆ, ಇದು ಎಲ್ಲ ತಿಳಿದ ವಿಷಯ. ಎಲ್ಲರೂ ಕೇಳ್ತಿದ್ರು, ಇದ್ದಾನೆ ಶಿವಾಜಿಗೆ ತಾನೆ ಪ್ರಶಸ್ತಿ, ಶಿವಾಜಿಗೆ ಪ್ರಶಸ್ತಿ. ಅದು ನಮಗೆ ಸ್ವಲ್ಪ ಬೇಸರ ಆಗ್ತಿತ್ತು. ನಾವು ಮಾಡಿದ ಕೆಲಸ ನಮಗೆ ಗೊತ್ತುಂಟು. ನಾವು ಕಷ್ಟಪಟ್ಟು ಈ ಪ್ರಶಸ್ತಿಯನ್ನು ಪಡೆದು ಹೊರತು ಯಾವುದೇ ಒಂದು ಈಗಿನ ಪ್ರಶಸ್ತಿ ಪಡೆಯಬೇಕಾದ್ರೆ ಹಣ ವ್ಯವಹಾರ ಏನೋ ಒಂದು ನಾವು ಪ್ರೀತಿ ಗಳಿಸಿ ಜನಗಳ ಪ್ರೀತಿ ಗಳಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತೇವೆ. ಹೆಮ್ಮೆ ಆಗಿದೆ. ಇನ್ನು ಮುಂದಕ್ಕೂ ನಮ್ಮಿಂದ ಸಾಧ್ಯವಾದಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ವೈದ್ಯಕೀಯ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸಲು ನಾವು ತಯಾರಿದ್ದೇವೆ. ಇನ್ನೊಂದು ವಿಷಯ ಹೇಳ್ತೇನೆ ಅಂದರೆ, ನಾವು ಕೊರೋನಾದ ಸಮಯದಲ್ಲಿ ನಾವು ನಮ್ಮ ಸಂಘದ ಸದಸ್ಯರು ಶ್ರೀಮಂತರು ಯಾರೂ ಇಲ್ಲ, ಆದರೂ ನಾವು ಬಡವರ ಬಗ್ಗೆ ಕಾಳಜಿ ವಹಿಸಿ ಮನೆ ಮನೆಗೆ ಹೋಗಿ ನಮ್ಮ ಧರ್ಮನಗರ, ಕೊಲ್ಯ, ಸರಸ್ವತಿ ಕಾಲನಿ, ಚೊಂಬುಗುಡ್ಡೆ, ಮುಕ್ಕಚೇರಿ, ನಾನಾ ರೀತಿಯ ನಾವು ನಮ್ಮ ಸಂಘದ ಸದಸ್ಯರು ಕ್ರೋಢೀಕರಿಸಿ ಆ ಧನ ಸಂಗ್ರಹ ಮಾಡಿ ನೀಡಿದ್ದೇವೆ. ಅದಲ್ಲದೆ ನಮ್ಮ ಜೈ ಚಿತ್ರದ ಚಿತ್ರನಟ ರೂಪೇಶ್ ಶೆಟ್ಟಿ ಅವರನ್ನು ಕೇಳಿಕೊಂಡು ಅವರಿಂದಲೂ 200ಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಅವರು ಆ ಕಿಟ್ಟನ್ನು ಕೊಟ್ಟು ಬಡಬಗ್ಗರ ಬಗ್ಗೆ ಕಾಳಜಿ ತೋರಿಸಲು ನಮ್ಮ ಸಂಸ್ಥೆ ಪ್ರೀತಿ ಇಟ್ಟು ಸಹಕರಿಸಿದ್ದಾರೆ. ನಾನು ಪ್ರತಿ ಒಂದು ವಿಷಯವನ್ನು ನೆನಪಿಸುತ್ತಾ ಈ ದಿನ ನನಗೆ ಒಂದು ನೆನಪಾಗುವುದಂದರೆ, ನಮ್ಮ ಸಂಘದ ಸದಸ್ಯರು ರಾತ್ರಿ ಆಗಲು ದುಡಿದವರು ಈಗ ನಮ್ಮ ಒಟ್ಟಿಗೆ ಇಲ್ಲ. ಅವರನ್ನು ನಾನು ಸ್ಮರಿಸ್ತೇನೆ. ಅವರು ಕ್ರೀಡಾರಂಗದಲ್ಲಿ, ಸಾಮಾಜಿಕ ಎಲ್ಲ ವಿಧದಲ್ಲಿ ಕೂಡ ಅವರು ಈ ಸಂಸ್ಥೆಗಾಗಿ ದುಡಿದಿದ್ದಾರೆ. ಇದು ಮಾತ್ರ ನಮ್ಮ ನೆನಪು. ಈ ನೆನಪನ್ನು ನಾವು ಉಳಿಸಿಕೊಳ್ತೇವೆ. ಇನ್ನು ಮುಂದಕ್ಕೂ ನಮ್ಮ ಊರಿನ ಸಮಸ್ಯೆಗೆ ಸ್ಪಂದಿಸಲು ನಮ್ಮ ಸಂಸ್ಥೆ ಮುಂದೆ ಬೇಕು. ನಾನು ಯುವಕರಲ್ಲಿ ಒಂದು ಮಾತು ಹೇಳ್ತೇನೆ, ಶಿವಾಜಿ ಫ್ರೆಂಡ್ಸ್ ಸರ್ಕಲನ್ನು ಸಂಸ್ಥೆಗೆ ಸೇರಿ ನಿಮ್ಮ ಸದಸ್ಯತನವನ್ನು ಮಾಡಿ ನಮ್ಮ ಈ ಸಂಘಟನೆ ಇನ್ನೂ ಇವತ್ತಿಗೆ 48 ವರ್ಷ ಕಳೆದ್ರೂ ಮುಂದಿನ ಸುವರ್ಣ ಮಹೋತ್ಸವಕ್ಕೆ ನಾವು ತಯಾರಿ ಮಾಡುವ ಒಂದು ಯೋಚನೆಯಲ್ಲಿದ್ದೇವೆ. ನಮಗೆ ಊರವರ ಪರ ಊರಿನ ಎಲ್ಲ ಸಹಕಾರ ಬೇಕು. ನಾವು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಅಂದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಕಾಸರಗೋಡು ಜಿಲ್ಲೆ ಅಲ್ಲ, ನಮ್ಮ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಎಷ್ಟೋ ವಿದೇಶದಲ್ಲಿ ಕೂಡ ಶಿವಾಜಿ ಅಂತ ಹೇಳಿದರೆ ಅದೊಂದು ಏನೋ ಒಂದು ನಮ್ಮೊಂದು ಪವಾಡ. ಆ ಟೈಮಲ್ಲಿ ಈಗ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಆಗಿನ ಕಾಲದಲ್ಲಿ ಶಿವಾಜಿ ಅಂದರೆ ನಾವು ಪುಸ್ತಕದಲ್ಲಿ ಮಾತ್ರ ಓದಿದ ಕಾಲ. ಈಗ ಅಲ್ಲಲ್ಲಿ ಶಿವಾಜಿ ಕಟ್ಟೆಗಳಾಗಿದ್ದೇವೆ. ನಮ್ಮ ಅಂದರೆ ಎಲ್ಲರೂ ಈ ಶಿವಾಜಿ ಏನು ಮಾಡಿದ್ದಾರೆ, ಯಾವ ಧರ್ಮದವರು ಏನು ಮಾಡಿದ್ದಾರೆ ಅಂತ ಹೇಳಿ ಶಿವಾಜಿಯ ಕಥೆಗಳು ಅಲ್ಲಲ್ಲಿ ಕಟ್ಟೆ ಪೂಜೆ ಮಾಡಿಕೊಂಡು ರಾರಾಜಿಸ್ತೇವೆ. ಇದು ನಮಗೆ ಹೆಮ್ಮೆಯ ವಿಷಯ. ನಾವು ಆ ಕಾಲದಲ್ಲಿ 1977ರಲ್ಲಿ ಒಂದು ಶಿವಾಜಿ ಅಂತ ನಾಮಕರಣದಲ್ಲಿ ಮಾಡಿದ ಒಂದು ನಮ್ಮ ಹೆಸರಿಗೆ ಈ ದಿನ ಸಾರ್ಥಕವಾಗಿ ನಮಗೆ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಎಲ್ಲರಿಗೂ ನಾನು ಇನ್ನೊಮ್ಮೆ ಮಗದೊಮ್ಮೆ ನನ್ನ ಅನಂತವಾದ ಕೃತಜ್ಞತೆಗಳನ್ನು ನೀಡಿ ಈ ಸಂತೋಷವನ್ನು ತಮ್ಮೆಲ್ಲರ ಜೊತೆಗೆ ನಾನು ಹಂಚಿಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.